ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪುತ್ತೂರಿನ ಅರುಣಾ ಚಿತ್ರಮಂದಿರದಲ್ಲಿ ಇದೀಗ ಬುಕ್ಕಿಂಗ್ ಸೇವೆಯನ್ನು ಒದಗಿಸಲಾಗ್ತಾ ಇದೆ. ಇದೀಗ ನೀವು ಮನೆಯಲ್ಲೇ ಕೂತುಕೊಂಡು ಅರುಣಾ ಚಿತ್ರಮಂದಿರದ ಟಿಕೆಟನ್ನು ಬುಕ್ ಮಾಡಿಕೊಳ್ಬಹುದು. ಇದೀಗ ಹೊಸದಾದಂತಹ ಸೌಲಭ್ಯವನ್ನ ನಿಮಗೆ ಪುತ್ತೂರಿನ ಅರುಣಾ ಚಿತ್ರಮಂದಿರದವರು ಕಲ್ಪಿಸಿದ್ದಾರೆ. ಹಾಗಾದ್ರೆ ನೀವು ಯಾವ ರೀತಿ ಮನೆಯಲ್ಲಿ ಇದ್ದುಕೊಂಡು ನಿಮ್ಮ ನೆಚ್ಚಿನ ಸಿನಿಮಾವನ್ನ ಬುಕಿಂಗ್ ಮಾಡ್ಕೊಳ್ಬಹುದು ಅನ್ನೋದನ್ನ ಒಂದು ಸಣ್ಣ ಡೆಮೋ ಮೂಲಕ ನಾವು ನಿಮಗೆ ತೋರಿಸ್ತೀವಿ. ನೋಡಿ, ಟಿಕೆಟ್ ನ್ಯೂ ಅನ್ನುವ ಆ್ಯಪ್ನಲ್ಲಿ ಇದೀಗ ಪುತ್ತೂರಿನ ಅರುಣಾ ಚಿತ್ರಮಂದಿರದ ಟಿಕೆಟ್ ನಿಮಗೆ ಲಭ್ಯವಾಗುತ್ತೆ. ಮೊದಲಿಗೆ ಲೊಕೇಶನ್ ಅನ್ನು ನೀವಿಲ್ಲಿ ಹಾಕೋಬೇಕು. ಪುತ್ತೂರಿನಲ್ಲಿ ಇರೋದು ಕೇವಲ ಒಂದೇ ಒಂದು ಚಿತ್ರಮಂದಿರ, ಅದು ಅರುಣಾ ಟಾಕೀಸ್. ಇದೀಗ ಪುತ್ತೂರಿನ ಅರುಣಾ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ದಿನ 4 ಆಟಗಳಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ನೋಡಿ, ಬೆಳಗ್ಗೆ 11 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಂಜೆ 6 ಗಂಟೆ, ಹಾಗೆ ರಾತ್ರಿ 9 ಗಂಟೆ. ದಿನ 4 ಆಟಗಳಲ್ಲಿ ಕಾಂತಾರ ಸಿನಿಮಾ ಇಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಇದೀಗ ಬೆಳಗ್ಗಿನ ಆಟದ ಟಿಕೆಟನ್ನು ಯಾವ ರೀತಿ ಬುಕ್ ಮಾಡೋದು ಅಂತ ನಾವು ಸಣ್ಣ ಡೆಮೋ ಮೂಲಕ ನೋಡೋಣ. ನೋಡಿ, ಇದು ಮುಂಭಾಗದ ಅಂದರೆ ದ್ವಿತೀಯ ದರ್ಜೆಯ ಟಿಕೆಟ್, 80 ರೂಪಾಯಿ ಟಿಕೆಟು. ಇದು ಬಾಲ್ಕನಿ ದರ 100 ರೂಪಾಯಿ ಟಿಕೆಟ್. ಯಾರೋ ಈಗಾಗಲೇ 2 ಟಿಕೆಟನ್ನು ಬುಕ್ ಮಾಡಿದ್ದಾರೆ. ನೋಡಿ, ಇಷ್ಟೇ. A2, A7. ನೋಡಿ, ಹಿಂದೆಲ್ಲ ಈ ಅರುಣಾ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕಾದ್ರೆ ನಾನು A7 ಸೀಟ್ನಲ್ಲೇ ಕೂತ್ಕೋತಾ ಇದ್ದೆ. ಹೆಚ್ಚಾಗಿ ಅಂತಲ್ಲ, ಟಿಕೆಟ್ಗೆ ನಂಬರ್ ಹಾಕಿ ಕೊಡದೇ ಇದ್ದರೆ ಈ ಒಂದು ಸೀಟ್ ಫಿಕ್ಸ್. ಯಾಕಂತ ಹೇಳಿದ್ರೆ ನೇರವಾಗಿ ಪರದೆ ಕಾಣುತ್ತೆ. ಮಧ್ಯಭಾಗದಲ್ಲಿ ಇರುವಂಥ ಸೀಟ್ ಇದಾಗಿರೋದ್ರಿಂದ ಇದೇ ಸೀಟ್ನಲ್ಲಿ ನಾನು ಕೂತ್ಕೊಂಡು ಅದೆಷ್ಟೋ ಸಿನಿಮಾಗಳನ್ನು ವೀಕ್ಷಣೆ ಮಾಡಿದ್ದೆ. ಇವಾಗ ಬುಕ್ಕಿಂಗ್ ಆಪ್ಷನನ್ನು ಚಿತ್ರಮಂದಿರದವರು ಇದೀಗ ಪುತ್ತೂರಿನ ಜನತೆಗೆ ಅನುಕೂಲ ಆಗಲೆಂದು ನೀಡಿದ್ದಾರೆ. ನೋಡಿ, A7 ಸೀಟ್, 100 ರೂಪಾಯಿ ಬಾಲ್ಕನಿ ದರ. ಕಂಟಿನ್ಯೂ. ಕೇವಲ 18 ರೂಪಾಯಿ ಅಷ್ಟೇ ಇಲ್ಲಿ ಸೇವಾ ಶುಲ್ಕ. ನೋಡಿ, 118 ರೂಪಾಯಿ, 118 ರೂಪಾಯಿ 88 ರೂಪಾಯಿ, 119 ಆಗುತ್ತೆ ಅಷ್ಟೇ. ತುಂಬಾ ಕಡಿಮೆ ಇದೆ. ಇಲ್ಲಿ ಇಮೇಲ್ ID ಹಾಕಬೇಕು, ಮೊಬೈಲ್ ನಂಬರ್ ಹಾಕಬೇಕು, ನಂತರ ಕಂಟಿನ್ಯೂ ಕೊಟ್ಟರೆ ಆಯಿತು. ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಅದನ್ನು ತುಂಬಿಸಿದರೆ ನಿಮ್ಮ ಟಿಕೆಟ್ ಲಭ್ಯವಿರುತ್ತೆ. ಆನ್ಲೈನ್ ಮೂಲಕ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು. ಇದೀಗ ಪುತ್ತೂರಿನ ಅರುಣಾ ಚಿತ್ರಮಂದಿರದಲ್ಲಿ ಟಿಕೆಟ್ ಪಡ್ಕೊಳ್ಳೋದೇನು ಕಷ್ಟ ಇಲ್ಲ. ನೀವು ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತು ಟಿಕೆಟನ್ನು ಪಡ್ಕೋಬೇಕಾಗಿಲ್ಲ. ಬದಲಾಗಿ ಮನೆಯಲ್ಲೇ ಕೂತು ಟಿಕೆಟನ್ನು ಬುಕ್ ಮಾಡಿ ಆರಾಮವಾಗಿ ಸಿನಿಮಾ ಇನ್ನೇನು ಪ್ರದರ್ಶನ ಆಗೋದಕ್ಕೆ 5 ನಿಮಿಷ ಬಾಕಿ ಇದೆ ಅನ್ನುವಾಗ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ನಿಮ್ಮ ಆನ್ಲೈನ್ ಟಿಕೆಟನ್ನು ತೋರಿಸಿ ನೇರವಾಗಿ ಸಿನಿಮಾವನ್ನು ವೀಕ್ಷಿಸಬಹುದು. ಇದೀಗ ಹೊಸ ಸೌಲಭ್ಯವನ್ನು ನಮ್ಮ ಪುತ್ತೂರಿನ ಜನತೆಗೆ ಅನುಕೂಲ ಆಗುವಂತೆ ಚಿತ್ರಮಂದಿರದವರು ಹೊಸ ಸೇವೆಯನ್ನ ಕಲ್ಪಿಸಿದ್ದಾರೆ. ಈ ಸೇವೆಯ ಸದುಪಯೋಗವನ್ನು ಪಡೆದುಕೊಳ್ಳಿ. ಅದೇನೇ ಇರಲಿ, ನಮ್ಮ ಹೆಮ್ಮೆಯ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಇದೇ ರೀತಿ ಬೆಳೆಯಲಿ, ಉಳಿಯಲಿ. ಆದಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲೇ ಸಿನಿಮಾವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.